ದಯವಿಟ್ಟು ಆಹಾ ಬರ್ತಾ ಇದೆ ವಿನಾಯಕ ಕುಂಬ್ರ ಒಂದು ದೊಡ್ಡ ಚಪ್ಪಾಳೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ನಮಗೆ ಅಧಿಕೃತ ಅನುಮತಿಯನ್ನು ಕೊಟ್ಟಂತಹ ಕಡಬ ಪೊಲೀಸ್ ಠಾಣೆಯ ಸರ್ವ ಸಿಬ್ಬಂದಿ ವರ್ಗದವರಿಗೆ ಕೂಡ ಅಭಿನಂದಿಸ್ತಾ ಇದ್ದಾವೆ. ಮೂರು ಮತ್ತು ನಾಲ್ಕನಕ್ಕಾಗಿ ಈಗ ಸ್ಪರ್ಧೆ ರೆಡಿ. ಅತ್ಯುತ್ತಮವಾಗಿ ಗ್ರಿಪ್, ಯಾವುದೇ ವ್ಯತ್ಯಾಸ ಆಗಲಿಲ್ಲ. ಒನ್ಸ್ ಅಗೇನ್ ಹ್ಯಾಟ್ಸ್ ಆಫ್ ಯು ಗೈಸ್, ಸೂಪರ್. ತೃತೀಯ ಹಾಗೂ ಚತುರ್ಥ ಸ್ಥಾನಕ್ಕೆ ಕೈಪೋಟಿ ನಡೀಲಿಕ್ಕಿದೆ. ಎರಡು ಬಲಾಢ್ಯ ತಂಡಗಳು ವಿನಾಯಕ ಫ್ರೆಂಡ್ಸ್ ಕುಂಬ್ರವಾದ್ರ ಈ ಭಾಗದಲ್ಲಿರೋದು ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲನಲ್ಲಿ ಆಡಿ ಕುಂಬ್ರ ಮತ್ತು ಶಾಸ್ತಾರ ಎರಡು ತಂಡಗಳು ರೆಡಿಯಾಗಿರಬೇಕು. ಶಿವಶಕ್ತಿ ಕೋಡಿಯಾಲ ಗೇಟ್ ಹತ್ರ ದಯವಿಟ್ಟು ಬನ್ನಿ. ಆಹಾ, ಅಲ್ಪ ಮುನ್ನಡೆಯಲ್ಲಿ ಶಾಸ್ತಾರ ಅಲ್ಪ ಮುನ್ನಡೆಯಲ್ಲಿದೆ. 2 ಇಂಚಿನ ಮುನ್ನಡೆಯಲ್ಲಿ ಶಾಸ್ತಾರ ನೆಲ್ಯಾಡಿ ಆಟ ಸಾಗಿ ಬರ್ತಾ ಇದೆ. ತೃತೀಯ ಸ್ಥಾನಕ್ಕೆ ಮತ್ತು ಚತುರ್ಥ ಸ್ಥಾನಕ್ಕೆ ಪೈಪೋಟಿ. ಯಾವ ತಂಡ ವಿಜಯಶಾಲಿಯೋ ಅದು ತೃತೀಯ. 400ಕ್ಕಿಂತ ಜಾಸ್ತಿ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಸಂಘ ವಿನಾಯಕ ಕುಂಬ್ರ. ಕಳೆದ ವರ್ಷ ಶಿವಶಕ್ತಿ ಕುಂಬ್ರ ಇಲ್ಲಿ ಪಂದ್ಯಾಟವನ್ನು ಆಯೋಜನೆ ಮಾಡಿದ್ರು. 1 ಅಂಕದ ಮುನ್ನಡೆಯಲ್ಲಿದೆ ಶಾಸ್ತಾರ ನೆಲ್ಯಾಡಿ. ಸೊಂಟದ ಆಟಗಾರ ಮಿಸ್ಟರ್ ಜಯಂತ್. ನಮ್ಮ ತಂಡದಲ್ಲಿ ಅನುಭವಿಗಳು ಮಿಸ್ಟರ್ ಯೋಗೀಶ್ ಪದವ್, ಮಿಸ್ಟರ್ ರತನ್. ಹಗ್ಗ ಜಗ್ಗಾಟ ಆಟ ಅಂದ್ರೆ ಪ್ರಾಕ್ಟೀಸ್ ಇರಬೇಕು. ಸೀದಾ ಬರ್ತದ ಇನಿಬರ್ತದೆ ಸಹಜ. ಸಂಘಟನೆಗೋಸ್ಕರ ಇವತ್ತು ತಂಡವನ್ನು ಹಾಕಿದ್ದಾರೆ, ಮೆಚ್ಚಬೇಕು. ಆದರೆ ಗ್ರೇಡ್ ಮಾದರಿಯ ಪಂದ್ಯಾಟಕ್ಕೆ ಅಂಕಣಕ್ಕೆ ಹೋಗುವಾಗ ಪ್ರಾಕ್ಟೀಸ್ ಮಾಡಿರಬೇಕು. ಹಾಗಾದ್ರೆ ಮಾತ್ರ ಹಗ್ಗ ಜಗ್ಗಡದಲ್ಲಿ ಬಹುಮಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಒಂದು ತಂಡ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಕನಿಷ್ಠ 2 ವರ್ಷವೇ. ಅನ್ಫಾರ್ಚುನೇಟ್ಲಿ ಬರುತ್ತೆ ಒಂದೊಂದ್ಸಲ, ಅದು ಲಕ್ ಮೇಲೆ ಬರುತ್ತೆ. ಕಂಟಿನ್ಯೂಸ್ ಆಗಿ ಬರಬೇಕಾದ್ರೆ 2.5 ವರ್ಷ ಪ್ರಾಕ್ಟೀಸ್ ಬೇಕು. ಒಂದು ಸುತ್ತಿನ ಮುನ್ನಡೆಯಲ್ಲಿ ಆರಂಭಗೊಂಡಿದೆ. ತೃತೀಯ ಸ್ಥಾನಕ್ಕೆ ವಿನಾಯಕ ಕುಂಬ್ರಕ್ಕೆ ನಿಲುವು ಬೇಕಾಗಿದೆ. ಒಂದು ಸುತ್ತಿನ ಮುನ್ನಡೆಯಲ್ಲಿತ್ತು ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ. ಈಗ ಆಟ ಸಾಗಿ ಬರ್ತಾ ಇದೆ. ಆಟ ಸಾಗಿ ಬರುವಾಗ ಮುನ್ನಡೆಯಲ್ಲಿ ಶಾಸ್ತಾರ ಫ್ರೆಂಡ್ಸ್ ಸೆಮಿಫೈನಲ್ ಹಂತದಲ್ಲಿಂದ ಈ ಮುಖೇನ 3ನೇ ಸ್ಥಾನವನ್ನು ಪಡ್ಕೊಂಡಿದ್ದ ಶಾಸ್ತಾರ ಫ್ರೆಂಡ್ಸ್ ಕುತ್ರಾಡಿ ಹಾರ್ಪಲ ನೆಲ್ಯಾಡೆ. ಅಂಡ್ ಎವ್ರಿ ಥ್ಯಾಂಕ್ಸ್ ಟು ದ ಪ್ರೆಸಿಡೆಂಟ್ ಆಫ್ ಶಾಸ್ತಾರ. ದಯವಿಟ್ಟು ನಿಂತ್ಕೊಳ್ಳಿ ಅಣ್ಣ, ಪ್ಲೀಸ್. ದೊಡ್ಡ ಚಪ್ಪಾಳೆ ಕೊಡಬೇಕು. ಶಾಸ್ತಾರ ಫ್ರೆಂಡ್ಸ್ ಇದರ ಅಧ್ಯಕ್ಷರು ನಿಮ್ಮನ್ನು ಅಭಿನಂದಿಸೋದು. ಥ್ಯಾಂಕ್ ಯು.